ಹಂಗೋ ಇನ್ನೊಂದು ಸ್ವಲ್ಪ ದಿನಕ್ಕೆ ಸಂಬಳ ಬರುತ್ತೆ. ಒಂದು ಸ್ವಲ್ಪ ಸಂಬಳ ಅಣ್ಣಂಗೆ ಕೊಟ್ಟರು ಸರಿ. ಒಂದು ಸ್ವಲ್ಪ ದಿನ ಇಲ್ಲೇ ಆಯ್ಕಂತೆ ಕಡೆಗೆ ಹೋಗಿ ನನ್ನ ಮಗನ ಕರ್ಕೊಬರ್ಕ. ಮಗನ ಕಾಣ್ಕೊಂಬಂಗಾತಿತ್ತು ಯಾಕೋ. ಸಂಬಳದಲ್ಲೇ ಬೇರೆ ಮನೆ ಮಾಡ್ಕೊಂಡ್ರೆ, ಬಾಡ್ಗೆ ಮನೆ ಮಾಡ್ಕೊಂಡ್ರೆ ನಿಭಾಯಿಸೋಕ್ಕಾಗ್ತ. ಅಡ್ವಾನ್ಸಿಗೆ ವಾಲಿ ಜಮ್ಕಿ ಸಾಕು, ಅಥವಾ ಕೈದೊಂದು ಬಳೆ ಕೊಟ್ಟರು ಸಾಕತ್ತು. ಅದನ್ನು ಮಾರಿ ಒಂದು ಅಡ್ವಾನ್ಸಿಗೆ ದುಡ್ಡು ಮಾಡ್ಕಂತೆ ಚೂರು ಪಾರು ಸಾಮಾನು ಹಂಗೆ ಅಣ್ಣ ಕೊಡುವ. ಇಲ್ಲ ಅಂತ ಹೇಳೋದಿಲ್ಲ, ಅವನೇನು ಮನೆಯಿಂದ ಹೋಗಂತನೂ ಹೇಳೋದಿಲ್ಲ. ಆದರೆ ಅಲ್ಲೇ ಐಕಂದು ಕಡಿಗೆ ಬೇಕಂದ್ರೆ ಬೇರೆ ಮನೆ ಮಾಡ್ಕಂತೆ ಅಷ್ಟೇ. ನಾನಂತೂ ವಾಪಸ್ ಅಂತ ನಾನು ಹೋಗ್ಪಳೆ ಅಲ್ಲ. ಓ ಇದು ಯಾರು ಇವರೇ ಬಂದಾಗಿತ್ತಲ್ಲ ದಾರಿಲ್ಲ. ಹೌದು ನಮ್ಮ ಮನೆಯವರೇ. ಮಾತಾಡ್ಸೋದೇ ಇಲ್ಲ, ಎಂಥರೂ ಮಾತಾಡಲಿ. ನಾನು ನನ್ನಷ್ಟಕ್ಕೆ ಹೋಗ್ತಿರ್ತೆ. ಇವರು ವಾಪಸ್ ಮನೆಗೆ ಕರೋದು, ಮತ್ತೆಂಥದ್ದು ಮಾಡೋದಿಲ್ಲ ನನಗೋಸ್ಕರ. ನನ್ನ ಮಗನ ಕರ್ಕೊಂಡು ಫಸ್ಟ್ ಇವರಿಂದ ದೂರ ಆದರೂ ಒಡ್ಡಿಲ್ಲ ನಾನು. ವಾಪಸ್ ಆ ಮನೆಗೆ ಗೊತ್ತಿಲ್ಲ ಎಷ್ಟು ದಿನ ಬಿಟ್ಟಿರ್ತಾರೆ. ಬಂದೇ ಬರ್ತರು ಒಂದು ದಿವಸ. ಇಲ್ಲಿದ್ದ ಮಾತು ಕೇಳೋದು ಹೆಚ್ಚಾಯ್ತು ಇವರಿಗೆ, ಮತ್ತೆಂಥದ್ದು ಅಲ್ಲ. ಅವ್ರು ಹೇಳ್ದಂಗೆಲ್ಲ ಕೇಳನೇ ಇಲ್ಲ. ಒಂದು 2 ಕಾಸು ಪ್ರಯೋಜನ ಇಲ್ದಿದ್ರು ದಿವಾಕಿಗೆ ಏನು ಕಡಿಮೆ ಇಲ್ಲ. ಗಾಡಿ ನಿಲ್ಲಿಸ್ಕೊಂಡೆ ನಿಂತೀರ? ಹೌದು, ಗಾಡಿ ನಿಲ್ತು. ಡ್ರೆಸ್ ಹಾಕೊಂಡು ಪೊಲೀಸ್ರನ್ನ ಕೈ ಯಾಮರ್ಸಿ ಬಿಟ್ರು ಮಧ್ಯಾರು. ದೊಡ್ಡ ಮೋಸಗಾರ್ರಿ ಇವರು. ಸಂತಾನವೇ ಸುಳ್ಳು ಸಂತಾನ, ಹಂಗಿಂಗೇನು ಸಂತಾನ ಅಲ್ಲ ಅದು. ಶಿ ಬದಿಂದ ಹೊತ್ತಿ ಅಡ್ಡ ನಿಂತ್ರಿ ಅಂತಾಯ್ತು. ಶ್ಯಾಮಲ ನಿಲ್ಲು, ಶ್ಯಾಮಲ ಪ್ಲೀಸ್. ಎಂತ ಶ್ಯಾಮಲ ನೀನು ಇನ್ನು ಎಷ್ಟು ದಿನ ಇಲ್ಲ ಅಣ್ಣನ ಮನೇಲಿ ಹಾಕೊಂಬದು ಬಪ್ಪಿಲೆ ಮನೆಗೆ ಸಾಕು. ನಾನು ಹೋಯ್ಲಿ ಅನ್ಕೊಂಡು ಸುಮ್ಮನಿದ್ರು 3-4 ದಿವಸದಿಂದ ಎಂತೆಲ್ಲ ಆಗಿ ಹೋಯ್ತಾವ ಫೋನಲ್ಲಿ. ಆದಾಯಿಲಿ ಈಗ ಬಾ ಮನೆಗೆ ಬಾ ಹೋಪ. ಮನೆ ನನ್ನ ಮನೆಗೆ ನಾನು ಹೋಗ್ತಿದ್ದದ್ದು, ಬೇರೆ ಯಾವ್ದು ಮನೆ ಇಲ್ಲ. ಮನೆಯಾ? ಅದು ನಿನ್ನ ಅಪ್ಪ ನಮ್ಮನ ಮನೆ, ನಿನ್ನ ಅಣ್ಣನ ಮನೆ. ನಿನ್ನ ಮನೆ ಆತಿಲ್ಲ. ನಿನ್ನ ಮನೆ ಏನಿದ್ರು ನಮ್ಮ ಮನೆ. ಬಾ ಮನೆಗೆ ಹೋಪ ಬಾ. ಗಂಡು ಕಾಯ್ತಿದ್ದ ಪಾಪ ನೆನ್ನೆ ರಾತ್ರಿ ಉಂಡ್ಲೂ ಇಲ್ಲ. ಇದೆಲ್ಲ ನಾಟಕ ಮಾಡಬೇಡಿ. ಗಂಡಿಗೆ ನಿಮ್ಮ ಕಣಂಗೆ ಅಮ್ಮ ಇದ್ರೆ ಸಾಕು, ಅಜ್ಜಿ ಇದ್ದರೆ ಯಾರೂ ಬೇಡ ಅದಕ್ಕೆ. ನಾನೆಂತಕ್ಕೆ, ನನಗೆಲ್ಲ ಗೊತ್ತಿತ್ತು. ಅಷ್ಟಪ್ಪ ಎಲ್ಲ ನಾಟಕ ಮಾಡಿಸಿ ಎಲ್ಲರನ್ನೂ ಒಳಗೆ ಹಾಯ್ಕೊಂಡಿರೋರು. ಮತ್ತೆ ನೀನು ಅಮ್ಮನ ಬುಡಕ್ಕೆ ಬರ್ತಲ್ದ? ಮದುವೆ ತಪ್ಪಿಗೆ ಇಷ್ಟು ವರ್ಷ ಅನ್ಭವಿಸೋದು ಸಾಕು. ಇನ್ನೂ ನನಗೆ ಆ ನರ್ಕದಲ್ಲಿ ಇರೋಕತ್ತಿಲ್ಲ. ನಾ ಬತ್ತಿಲ್ಲ ಅಂದರೆ ಬತ್ತಿಲ್ಲ. ನೀವು ಪದೇ ನನಗೆ ಹಿಂಗೆ ದಾರಿಲೆಲ್ಲ ರಗಳೆ ಮಾಡಬೇಡಿ ಅಷ್ಟೇ. ಕವ ಅಂತ ಸ್ವರ್ಗದಂತ ಮನೆ ನಿನಗೆ ನರ್ಕ ಆಗಿ ಹೋಯ್ತಲ್ದ. ಸುಮ್ಮನೆ ಮರ್ಯಾದಿಲ್ಲಿ ಬತ್ತಿಲ್ಲ, ನೀನು 2 ಬಿಟ್ಟರೆ ಬಪ್ಪದಂತ ದಾರಿಗೆ. ಓಹೋ ಹೊಡು ಮಟ್ಟಿಗೆ ಆಯ್ತಲ್ಲ. ಹೀಗೆ ಹೇಳಿ ಕಳಿಸ್ರೇನೋ ನಿಮ್ಮಮ್ಮ. ಹೀಗೆ ಹೋಗಿ ಹೆದರ್ಸ್ ಅನ್ಕಂಡೆ. ಇಲ್ಲಿ ಇಷ್ಟು ಧೈರ್ಯ ಎಲ್ಲಿಂದ ಬರ್ತದೆ ನಿಮಗೆ? ನಿಮ್ಮೊಟ್ಟಿಗೆ ಸಂಸಾರ ಮಾಡ್ರೆ ಇನ್ನು 20 ವರ್ಷರೂ ಇದೇ ಕೊಜಬ್ ಗಾಡಿಲೇ ನಾನು ಓಡಾಡ್ಕ. ಈ ಕಾರು ಗೀರಿದ ಮುಖ ಕಾಮಕ್ಕೆ ನನ್ನ ಹಣಿಲಿ ಬರಿಲ್ಲ ಬಿಡಿ. ಈ ಗಾಡಿಯೊಳಗೆ ಆ ಹಾಡೊಂದಿತ್ತಲ್ಲ, ಬಾರೇ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ ಅಂದ್ಕೊಂಡು, ನಮ್ಮ ಹಳೆಯ ಸುಕುಟರ ನೀರಿ ಅಂತಳಲ್ಲ, ಹಾಗೆ. ಬೇಡ, ನಿಮ್ಮ ಸಾಹಸವೇ ನಂಗೆ ಬೇಡ. ನಿಮ್ಮಲ್ಲಿ ಏನು ಬೆಳವಣಿಗೆಯೇ ಇಲ್ಲ ಮಾತ್ರ ಜೀವನದಲ್ಲಿ. ಬೆಳೆದಿನಲ್ಲ, ಇನ್ನಿಷ್ಟು ಬೆಳಕತ್ತು. ಮಗನ ಬೆಳೆಸೋ ವಯಸ್ಸಲ್ಲ ನಾ ಬೆಳಿತಕ್ಕಂಡ್ರೆ ಅತ್ತೆ. ನಡಿ ನೀನು ಮಾತೆಲ್ಲ ಸಾಕು. ಮಾತಿ ಮುಂಚೆ ಜಗಳಕ್ಕೆ ಬರ್ತೆ ಮರತಿ ಅಂತ ನೀನು ಈ ಸಲ. ಅಪ್ಪ ಮನೆಗೆ ಫೋನ್ ಮಾಡಿ ಹೇಳಿಬಿಡ ಅಣ್ಣಂಗೆ ಈಗ ಬರ್ತಿಲ್ಲ ಅನ್ಕೊಂಡು. ಕುಶಲಲ್ಲ, ಬೇರೆ ಯಾರ ಹತ್ರ ಇಟ್ಕೊಂಡು ನೀವು ದಾರಿ ಬಿಡ್ತೀರಿಯಾ? ಇಲ್ಲೇ ಈಗ ಬಿಡಿನಿ ಬಿಡ್ತೀರಿ ಇಲ್ಲ, ಬಿಡಿನಿ ಕೈ ಗೊಟ್ಟಿ ಕಿರಿಸ್ತೆ ಈಗ, ಬಿಡಿನಿ ಕೈ. ತಪ್ಸ್ಕೊ. ಹೆಂಗೆ ತಪ್ಸ್ಕೊಂತಕ್ಕಂತೆ? ತಪ್ಸ್ಕೊಕಂಬ. ಭಾಳ ಮಾತಾಡ್ತಾಳ. ಬಿಡಿನಿ. ಅಯ್ಯೋ ಕೈ ನೋವು, ಕಾಪಾಡಿ. ಯಾರಪ್ಪ ನೀನು? ಯಾಕಪ್ಪ ಮಧ್ಯದಾರಿಯಲ್ಲಿ ಕೈ ಹಿಡಿದು ನಿಲ್ಸ್ಕೊಂಡಿದ್ಯಾ? ಅದು ಹುಡುಗಿದು ಬಿಡೋ, ಹುಡುಗಿನ ಬಿಡೋ. ನನ್ನ ಹೆಂಡತಿ ಕೈ ನಾನು ಹಿಡ್ಕೊತೀನಿ, ನಿನ್ಗೇನು ಯಾವನ ನೀನು? ಆಮೇಲೆ ಸುಮ್ಮನೆ ದಾರಿಲಿ ಗಲಾಟೆ ಮಾಡ್ಬೇಡ, ನಡಿ ಮನೆಗೆ. ಇವನ್ಯಾರ ಹಿಂಸೆ ರಗಲಿ ಮಾಡ್ತಿದ್ನಲ್ಲ, ನೀವು ಸಾಮ ಹಾಕ ಕೊಡ್ತು. ದಾರಿಲಿ ಯಾವ ಹೆಣ್ಮಕ್ಕಳು ಅಡ್ಡಾಡೋಂಗಿಲ್ಲ ಇವನ್ ಥರದ ದೆಸ್ಸಿಲು. ನಮಗೆಲ್ಲ ಯಂಗ್ಸ್ಟರ್ಸಿಗೆಲ್ಲ ಕೆಟ್ಟ ಹೆಸರು ಈ ಥರ ಅಂಕಲ್ಗಳೆಲ್ಲ ಹಿಂಗೆ ಮಾಡೋದ್ರಿಂದ. ಸಾಮ ಹಾಕೊಂಡು ಕೊಡ್ತು, ತಾಡಿಯೋನೆ ಮಾಡಿಸ್ದೆ. ಕಾಣ್ ಶ್ಯಾಮಲ, ಈ ಸ್ವಲ್ಪ ನನ್ನ ಪ್ರೀತಿ ಅರ್ಥ ಮಾಡ್ಕೊ. ಮನೆ ಕಂಡೀಷನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಹೀಗೆಲ್ಲ ಮನೆ ಬಿಟ್ಟಿಗೆ ಹೋರೆ ನಮ್ಮ ಮನೆ ಹೆಸರು ಹೆಂಗೆ ಗೊತ್ತು ಹೇಳು, ನಮ್ಮ ಮರ್ಯಾದೆ ಎಲ್ಲಿ ಗೊತ್ತು ಹೇಳು. ಹಿಂಗಿಂದೆಲ್ಲ ಮಾಡಬೇಡ ನೀನು. ಈ ದಾರಿ ಮೇಲೆ ಗಲಾಟೆ ಮಾಡ್ಕೊಂಡು ಅವ್ರ ಹತ್ರ ಹೇಳಿಸ್ಕೊಂಡೆಲ್ಲ ಬೇಕು ನಮಗೆ. ಮರ್ಯಾದೆಲಿ ಮನೆ ನಡಿ. ಎಂತ ಇತ್ತು ಮನೇಲಿ ಮಾತಾಡುವ. ಬಾ ಒಂದ್ಸಲ ಮನೆಗೆ. ಈ ಬಾರ ಅಲ್ಲಿ ಯಾರೋ ಯಾವ್ದು ಹಿಂಗ್ಸಿ ಗಲಾಟೆ ಮಾಡ್ತಿದ್ ಕಣೆ, ಯಾವುದೋ ಗಂಡಸ. ಬಾ ಹೋಯ್ ಕಂಪ್ಲೇಂಟ್ ಕೊಡುವ. ಪಾಪದ ಹಿಂಗ್ಸ್ಕೊಂಡಿತ್ತು. ಮದುವೆ ಆಪಷ್ಟೊತ್ತಿಗೆ ಇಷ್ಟು ದೊಡ್ಡ ತಪ್ಪು ಮಾಡೋದಿದ್ರು ನಾನೆಲ್ಲ ಕ್ಷಮಿಸಿ ಮನೇಲಿ ಒಳ್ಳೆ ರೀತಿ ಇದ್ದಿದ್ದೆ. ಆದರೆ ಎಂಥ ಪ್ರಯೋಜನ ಬಂತು? ಇಷ್ಟು ವರ್ಷ ಆದರೂ ಒಂದು 4 ಕಾಸು ನಿಮ್ಮ ಹತ್ರ ಜೋಡಿಸಿಟ್ಕೊಂತ ಇರಲಿಲ್ಲ. ಇನ್ನು ಹಿಂಗೆ ಇದ್ದರೆ ನನ್ನ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಮನೆ ಎಲ್ಲ ಹೆಂಗೆ ಹತ್ತು. ಇನ್ನು ನಿಮ್ಮ ತಮ್ಮ ಬೇರೆ ಇದ್ದರು, ನಿಮ್ಮ ಅಕ್ಕ ಬೇರೆಗೆ ಬಂದು ಕೂತ್ಕೊಂಡಿರು. ಅವರಿಗೆಲ್ಲ ಪಾಲು ಕೊಡೋಷ್ಟೊಳಗೆ ನನಗೆ ಎಂಥದ್ದು ಉಳ್ಕೊಂತಿಲ್ಲ, ನನಗೂ ನನ್ನ ಮಕ್ಕಳಿಗೂ ಆತಿಲ್ಲ. ನಾನೆಂತ ಬಪ್ಪಳಲ್ಲ. ಈಗಲೇ ನೀವೆಲ್ಲ ಹೊರಗೆ ಬಂದ್ರ್ಯಾ ನಾವೆಂಥರ ಒಂದು 4 ಪವನೆ ಮಾಡಿ ಇಟ್ಕೊಂಡ್ಲಕ್ಕೆ. ಇಲ್ದಿರು ನಿಮ್ಮ ತಯಾಗೆ ಭಿಕ್ಷುಕ್ರಾಯಿ ನಿಮ್ಮ ತೊಟ್ಟಿಗೆ ಇಪ್ಪಕ್ಕಾತಿಲ್ಲ ನನ್ನ ಹತ್ರ. ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ ಅಷ್ಟೇ. ಕೆನ್ನೆ ಮೇಲೆ ಹಾಕ್ತಾ ಈಗ ಆ ದಾರಿ ಈ ದಾರಿ ಅಂತ ಹೇಳ್ರೆ ಸುಮ್ಮನೆ ಬತ್ತ್ಯಾ ಅಥವಾ ಹೇಳ್ಕೊಂಡು ಹೋಗ್ತಾ ಈಗ.
ಮಾತಾಡ್ತೆ ನಾನು ಇನ್ನೂ ಎಷ್ಟಾರ ಮಾತಾಡೋಷ್ಟು ನಂಗೆ ಅಧಿಕಾರ ಇತ್ತು. ನೀವು ಅಷ್ಟು ಇದರಲ್ಲಿ ಇದ್ರಿ. ಮನೇಲಿ ಒಬ್ಬೊಬ್ಬರು ಒಂದೊಂದು ಒಂಥರ ಎಂತ ಹೇಳ್ತಾರೆ, ಕಾರ್ಟೂನ್ ಕ್ಯಾರೆಕ್ಟರ್ ಕಣ್ಣಂಗೆ. ಒಬ್ಬರಾರು ಸರಿಯಾದಾರ ಇದ್ದಿದ್ದರೆ ಹೇಳಿ, ಒಂದೊಂದು ಅಜ್ಜಿ ಒಂದೊಂದು ಮನೆ. ಇನ್ನು ನಮ್ಮ ಅತ್ತಿದೊಂಥರ, ಇನ್ನು ಮಾವಂದಂತೂ ಕೇಂದೇ ಬೇಡ, ಇಡೀ ಊರರೇ ಹೇಳ್ತಿರೋದನ್ನು. ಹೊಲ್ ಬಿಗಿ ಹಿಡಿದು ಮಾತಾಡು. ನೀವತ್ತು ಬೆನ್ನು ಕರಿತಿತ್ತು ನಿನಗೆ, ಕುರ್ಚಿ ಬೇಕು ನಿಂಗೆ ಅದೈತಿ ಇಡೀ. ಹೊಡಿಬೇಡಿ ಹೊಡಿಬೇಡಿ, ಅವಳನ್ನ ಹೆಂಡ್ತಿ ಹೊಡಿಬೇಡಿ ಕೇಳಬೇಕಾರೆ ಅವಳನ್ನ. ಅಯ್ಯೋ ದೇವ, ಹೊಡಿಬೇಡಿ ಮರ್ರೆ, ನಾನು ಆ ಥರದನಲ್ಲ. ಅಮ್ಮ, ಇವ್ ನಿನ್ನ ಗಂಡನ ಟಪ್ಪ ಹೇಳ್ರೂ ಬುದ್ಧಿ ಗೊತ್ತಿಲ್ಲ. ಸಾಮ ಮಾಡಿಸ್ದೆ ತಡಿ ನೀವತ್ತು. ಇಲ್ಲ ಇವ್ರು ನನ್ನ ಗಂಡ ಅಲ್ಲ, ಇವನು ಯಾರೋ ಗೊತ್ತಿಲ್ಲ ನನಗೆ. ಇಲ್ಲೇ ದಾರಿಲಿ ಹೋಗೋಷ್ಟೊತ್ತಿರ ಆಗಲೇ ಮಾಡ್ತಿದ್ದ. ಸುಳ್ಳು ಹೇಳ್ತೀನ? ಸುಳ್ಳು ಬಡ್ಡಿ ಮಗನೇ, ತಿನ್ನು ಸಾಮಾನು ನೀನು. ನನಗೆ ಸಮ ಹಾಕಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹೊಸ್ತಿರ್ ಕಾಣ. ಅಯ್ಯೋ ಬೇಡ, ಪೊಲೀಸೆಲ್ಲ ಬೇಡ, ಸಾಕು, ಸುಮಾರು ಹೊಡ್ತೀರಲ್ಲ, ಬಿಡಿ ಈಗ. ಏನಮ್ಮ ನೀನು, ನಿನಗೆ ರೇಗಿಸಿದ್ರು ಹಿಂಗಾಡ್ತಿಲ್ಲ. ಇಂಥವ್ರನ್ನೆಲ್ಲ ಹಾಗೆ ಬಿಡಬಾರ್ದು. ಹಾಕೋಣ, ಹಾಕು ತತ್ಕಿನ್ನು. ಹೇಳೋ ಬಡ್ಡಿ ಮಗನೇ, ಬಚ್ಚ ನನ್ನ ಮಗನೇ, ಒಂದು 4 ಪೆಟ್ಟು ಹಾಕೋಕೆ ಬರ್ತಿಲ್ಲ. ಹುಡುಗಿ ಬೇಕಾ ನಿನಗೆ? ಹುಡುಗಿ ತಿನ್ನು ನನ್ನ ಮಗನೇ ಇವತ್ತು ಸರಿ. ಸಮಾಜ ಒಪ್ತಿದ್ರು. ಏ ದೇವ, ಅಣ್ಣ ಸಾಕಣ್ಣ, ಸಾಕು ಹೊಯ್ಲಿ ಬಿಡಿ, ಪಾಪ ಹೊಯ್ಲಿ ಬಿಡಿ. ಸುಮ್ಮನಿರಮ್ಮ, ಇನ್ನೂ 4 ತತ್ಬಿಟ್ಟು ಪೊಲೀಸ್ ಸ್ಟೇಷನಿಗೆ ಹಾಕ್ತೀವಿ ತಡಿ, ಮಾಡಿಸ್ತೀನಿ ಅವನಿಗೆ. ಪೊಲೀಸೆಲ್ಲ ಬೇಡ, ಯಾಕೆ ಬೇಡ? ಎದ್ದೇಳು ಮಗನೇ, ಎದ್ದೇಳು, ಅಲ್ಲೇ ಬಿತ್ಕೋತಾನೆ. ಕರ್ಕೊಂಡು ಹೋಗಪ್ಪ, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿ. ಆಗಲೇ ಇಂಥವಕ್ಕೆಲ್ಲ ಬುದ್ಧಿ ಬರೋದು. ಕಣ್ಕಂಡು ಹೆಣ್ಮಕ್ಳಿಗೆ ರೇಗಿಸ್ತಾ ಕೂತ್ಕೋತಾವ ದಾರಿಲೆಲ್ಲ. ಹಾಕಿ ಅವನಿಗೆ. ಹಾಯ್ ಅಣ್ಣ ಬೇಡ ಅಣ್ಣ, ಕರ್ಕೊಂಡು ಹೋಗ್ಬಿಡಿ ಅಣ್ಣ. ಹಾಯ್, ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಮನೆಯವ್ರನ್ನ. ನಾನೇನು ಖುಷಿಯಲ್ಲಿ ಗನಕ ಒಂಚೂರು ಮಾಡಿದೆ. ಅಯ್ಯೋ ನನ್ನ ಗಂಡ ಅಂತ ಅಲ್ಲ ಅಂತ ಹೇಳಿಬಿಟ್ನಲ್ಲ. ದೊಡ್ಡ ಕತ್ತಿ ಹತ್ತೋ ಏನೋ. ಈಗ ಪೊಲೀಸ್ ಸ್ಟೇಷನಲ್ಲಿ ನಾನು ಕರೆದ್ರೆ ನಾ ಎಂತ ಹೇಳುದ? ಅಯ್ಯೋ ದೇವ್ರೆ, ಎಂತ ಹೇಳುದನ್ಕ ಗೊತ್ತಿಲ್ಲ ಈಗ ಸುಳ್ಳು ಹೇಳ್ಕೊಂಡೆ. ನಾ ಎಂತ ಹೇಳುದನ್ಕ ನೀವಾರು ಒಂಚೂರು ಕಾಮೆಂಟಲ್ಲಿ ಹೇಳ್ತೀರಿಯಾ? ಹಾಗೆ ವೀಡಿಯೋ ಇಷ್ಟ ಇದ್ದಿದ್ರೆ ಲೈಕ್ ಮಾಡೋಕೆ ಮಾತ್ರ ಮರುಕಾಗಕ್ಕ. ನಾ ಒಂಚೂರು ಬೇಗ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾ ಅಥವಾ ಮನೆ ಬದಿಗೆ ಹೋಗ್ತಾ, ಎಂತ ಮಾಡೋದು ಬೇಗ ಒಂಚೂರು ಹೇಳಿನಿ. ಹೊಸದಾಗಿ ಕಾಣ್ತಿದ್ದಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹೆಚ್ಚು ಪ್ರೋತ್ಸಾಹ ಕೊಡಿ ಅಕ್ಕ. ನಮಸ್ಕಾರ.